ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಮಿಚಾರುದರ ಮಾಹಿತಿ ತಂತ್ರಜ್ಞಾನ ವಿಭಾಗದ ವತಿಯಿಂದ ಕೆಸರಡೊಂಜಿ ದಿನ 2021 ಮತ್ತು ಕೃಷಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಎದುರುಭಾಗದ ಗದ್ದೆಯಲ್ಲಿ ನಡೆಯಿತು. ಕಿನಿಗುಳಿ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಸಾಯಿಶ್ ಚೌಟ ಹಿಂಗಾರವನ್ನ ಅರಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ, ಭಾರತ ಕೃಷಿ ಪ್ರಧಾನವಾದ ದೇಶ. ಭಾರತದ ಕನ್ನಡ ನಾಡಿನ ಸಂಸ್ಕೃತಿಯೊಂದಿಗೆ ತುಳುನಾಡಿನ ಸಂಸ್ಕೃತಿಯು ಬೆರೆತುಕೊಂಡಿದೆ. ಗ್ರಾಮೀಣ ಬದುಕಿನ ಸೊಬಗು ಮತ್ತು ಸೊಗಡನ್ನ ಹೊಂದಿರುವ ಈ ದೇಶವು ಇಂದು ತಂತ್ರಜ್ಞಾನದ ಯುಗದಲ್ಲಿ ಅವನತಿಯತ್ತ ಸಾಗುತ್ತಿದೆ. ಪ್ರತಿ ಹಂತದಲ್ಲಿ ಹೊಸ ಜನಾಂಗ ಬರುವ ಸಂದರ್ಭದಲ್ಲಿ ಹಳೆಯದನ್ನ ಮರೆಯುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ಹಾಗೂ ನೆನಪಿಸುವ ಸಲುವಾಗಿ ಕೆಸರಡೊಂಜಿ ದಿನ ಮತ್ತು ಆಡಿಟೊಂಜಿ ದಿನದಂತಹ ಕಾರ್ಯಕ್ರಮಗಳನ್ನು ತುಳುನಾಡಿನಲ್ಲಿ ಆಯೋಜಿಸಲಾಗುತ್ತಿದೆ ಎಂದ ಅವರು, ಬೇರೆ ಬೇರೆ ಜಿಲ್ಲೆಗಳಿಂದ ತುಳುನಾಡಿಗೆ ಬಂದಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿನ ತುಳುನಾಡಿನ ಮಣ್ಣಿನ ಸೊಗಡು ಸಂಸ್ಕೃತಿಯನ್ನ ಅರಿತುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ನಿಮ್ಮನ್ನು ನಾನು ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ CETಯಲ್ಲಿ ಅಥವಾ ಪೇಮೆಂಟ್ ಸೀಟಲ್ಲಿ ಬೆಂಗಳೂರು, ಹೈದರಾಬಾದು ಅಥವಾ ಮೈಸೂರು ಅಥವಾ ಇನ್ನಿತರ ಮುಂಬೈಯಲ್ಲೋ ಡೆಲ್ಲಿಯಲ್ಲೋ ನಿಮಗೆ ಸೀಟ್ ಸಿಕ್ಕಿದ್ರೆ ಗ್ರಾಮೀಣ ಸೊಗಡಿನ ಕೆಸರಡೊಂಜಿ ದಿನ ಈ ಕಾರ್ಯಕ್ರಮ ನಿಮಗೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆಳ್ವಾಸನ್ನು ಸೆಲೆಕ್ಷನ್ ಮಾಡಿದಿರಿ, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜನ್ನು ಸೆಲೆಕ್ಷನ್ ಮಾಡಿದಿರಿ. ಸೆಲೆಕ್ಷನ್ ಮಾಡಿ ಗ್ರಾಮೀಣ ಮಟ್ಟದ ಅಥವಾ ಗ್ರಾಮೀಣರ ಸೊಗಡು ಏನಿದೆ, ಸೊಗಸು ಏನಿದೆ, ಅದನ್ನು ಸವಿಯಲು ನಿಮಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ಪ್ರಥಮವಾಗಿ ತಮ್ಮನ್ನು ನಾನು ಅಭಿನಂದಿಸಿ. ಆಳ್ವಾಸ್ ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲ ಪೀಟರ್ ಫರ್ನಾಂಡಿಸ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಪ್ರಗತಿಪರ ಕೃಷಿಕ ರಾಜುಗೌಡ ಅರೆಮಜಲು, ಪಲ್ಕಿ ಮತ್ತು ಕೃಷಿ ಕಾರ್ಮಿಕೆ ವಾರಿಜಾ ಮಿಚಾರು ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ದೇವಸ್ಥಾನದ ಅರ್ಚಕ ರಾಘವೇಂದ್ರ ಪೆಜತಾಯ, ಪ್ರಗತಿಪರ ಕೃಷಿಕ ಪ್ರಕಾಶ್ ಆಳ್ವ, ತೆಂಕಮಿಜರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ, ಉಪಾಧ್ಯಕ್ಷೆ ಶಮಿತಾ ಶೆಟ್ಟಿ, ಸದಸ್ಯ ನೇಮಿರಾಜ್ ಶೆಟ್ಟಿ, ಪಂಚಾಯತ್ನ ಮಾಜಿ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ಪ್ರಗತಿಪರ ಕೃಷಿಕ ಗಣೇಶ್ ಪೂಜಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಶಿಕ್ಷಣ ಸಂಯೋಜಕ ಮಂಜುನಾಥ್ ಆಚಾರ್, ವಿದ್ಯಾರ್ಥಿ ಸಂಯೋಜಕ ಅಶ್ಮಿತಾ ಮೆಂಡನ್, ಆಟೋಟ ಸ್ಪರ್ಧೆಗಳಿಗಾಗಿ ಗತಿಯನ್ನ ಸಮತಟ್ಟುಗೊಳಿಸಲು ಶ್ರಮಿಸಿರುವ ಸುಧಾಕರ್ ಪೂಂಜಾ ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿದ್ಯಾರ್ಥಿಗಳಿಗಾಗಿ ವಾಲಿಬಾಲ್, ಹಗ್ಗಜಗ್ಗಾಟ, ಕಬಡ್ಡಿ, ಮೊಸರು ಕುಡಿಕೆ ಒಡೆಯುವುದು, ಓಟ, ಅಡಕೆ ಹಾಳೆಯಲ್ಲಿ ಎಳೆಯುವುದು, ಉಪ್ಪು ಮೂಟೆ ಹಾಗೂ 3 ಕಾಲಿನ ಓಟ ಮುಂತಾದ ಸ್ಪರ್ಧೆಗಳು ಕೆಸರುಗದ್ದೆಯಲ್ಲಿ ನಡೆದವು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.